ಇದು ಫಸ್ಟ್ ಸ್ಟಾರ್ಟರ್ ಆಗಿ ಮಸಾಲ ಪಪ್ಪಡ್ ಇದೆ ಇಲ್ಲಿ. ಇದು ಸೂಪ್, ಪಪ್ಪಾಯ ಆ್ಯಂಡ್ ಕ್ಯಾರೆಟ್ ಸೂಪ್. ಕೋಕೋನಟ್ ಮಿಲ್ಕ್, ಇದರ ಮೇನ್ ಇಂಗ್ರೀಡಿಯೆಂಟ್ ಕೋಕೋನಟ್ ಮಿಲ್ಕ್. ವಾವ್, ಕೋಕೋನಟ್ ಲಡ್ಡು. ಸ್ವಲ್ಪ ಸ್ವೀಟ್ ಕಡಿಮೆ ಆಯ್ತು ನಾನು ಮಾಡಿದ್ದು, ಅದರ್ವೈಸ್ ಯಾಮಿ. ಫ್ರೆಂಡ್ಸ್, ಇದೊಂದು ತುಂಬ ಯೂನಿಕ್ ಐಟಮ್. ನೋ ಶುಗರ್, ನೋ ಮಿಲ್ಕ್ ರಾಬ್ಡಿ. ಸೊ ಇದರ ಟೇಸ್ಟ್ ಹೇಗುಂಟು ಅಂತ ಲೆಟ್ ಮಿ ಟ್ರೈ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಉಂಟಲ್ಲ, ದೀಪಾವಳಿಯ 3ನೇ ದಿವಸ. ಸೊ ತುಂಬ ಇಂಟ್ರೆಸ್ಟಿಂಗ್ ಉಂಟು, ತುಂಬ ಸ್ಪೆಷಲ್ ರೆಸಿಪೀಸ್ ಎಲ್ಲ ನಾನು ಮಾಡಲಿಕ್ಕಿದ್ದೇನೆ. ಹಾಗೆ ಸಂಜೆ ದೀಪಾವಳಿಯ ಪೂಜೆ, ದೀಪ ಇಡುವುದು, ಇದೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿದ್ದೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ಆಯಿತಾ, ತುಂಬ ಇಂಟ್ರೆಸ್ಟಿಂಗ್ ಉಂಟು ಇವತ್ತಿನ ವಿಡಿಯೋ. ಹಾಗೆ ನೀವೆಲ್ಲರೂ ಕೂಡ ದೀಪಾವಳಿಯನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ನಮ್ಮ ತುಳುನಾಡಿನಲ್ಲಿ ಬೆಲ್ಲ, ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಮಾಡಿದಂತಹ ಅವಲಕ್ಕಿಯೇ ದೀಪಾವಳಿಗೆ ಪ್ರಧಾನವಾದಂತಹ ಖಾದ್ಯವಾಗಿರ್ತದೆ. ಹಾಗೆಯೇ ಉದ್ದಿನ ದೋಸೆ ಕೂಡ, ಇದು ಎರಡು ದೀಪಾವಳಿಗೆ ಅತಿ ಮುಖ್ಯವಾಗಿ ಮಾಡುವಂಥದ್ದು. ಮತ್ತು ಈಗ ಆಧುನಿಕ ಇದಕ್ಕೆ ಶೈಲಿಗೆ ಸರಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಸ್ವೀಟ್ಗಳನ್ನು ಅದು ಇದು ಅಂತ ಎಲ್ಲರೂ ಸಹ ಮಾಡ್ತಾರೆ. ಆದರೆ ಇದು ಎರಡು ಐಟಮ್ ಇಲ್ಲದೆ ದೀಪಾವಳಿ ಆಚರಣೆ ಇಲ್ಲವೇ ಇಲ್ಲ. ಹಾಗೆ ಇವತ್ತು ಬೆಳಗಿನ ಉಪಹಾರಕ್ಕೆ ನಮಗೆ ಸಿಹಿ ಅವಲಕ್ಕಿ ಮತ್ತು ಉದ್ದಿನ ದೋಸೆ. ನಮ್ಮ ಅಂಗಳದಲ್ಲಿ ಯಾವಾಗಲೂ ಇದು ಕಾಣಲಿಕ್ಕೆ ಸಿಗುವಂತಹ ದೃಶ್ಯ, ಅಡಿಕೆಯನ್ನು ಇಲ್ಲಿಂದ ಅಲ್ಲಿಗೆ ಸುರಿಯುವುದು, ಅಲ್ಲಿಂದ ಇಲ್ಲಿಗೆ ಸುರಿಯುವುದು, ಇದೆಲ್ಲ ಅಡಿಕೆ ಬೆಳೆಗಾರರ ಮನೆಯಲ್ಲಿ ಕಾಣಲಿಕ್ಕೆ ಸಿಗುವಂತಹ ಒಂದು ದೃಶ್ಯವಾಗಿದೆ. ನೆಕ್ಸ್ಟ್ ಇನ್ನು ಫಸ್ಟಿನ ಕೊಯ್ಲು ಸ್ಟಾರ್ಟ್ ಮಾಡ್ತಾರೆ. ಅದರೊಳಗೆ ಈಗ ಮಳೆಗಾಲದ ಅಡಿಕೆ ಎಲ್ಲ ಸೆಟ್ ಮಾಡಿ ಅದನ್ನು ಗೋಣಿಯಲ್ಲಿ ತುಂಬಿಸಿಡಬೇಕು. ಹಾಗೆಯೇ ನಮ್ಮ ಹಸುಗಳನ್ನು ತೋಟದಲ್ಲಿ ಒಂದೊಂದು ಅಡಿಕೆ ಮರಕ್ಕೆ ಕಟ್ಟಿ ಮೇಯಿಸುವಂತಹ ಪದ್ಧತಿ 4ನೇ ದಿವಸಕ್ಕೆ ಮುಂದುವರಿದಿದೆ, ಯಾವುದೇ ಒಂದು ಅಡೆತಡೆ ಇಲ್ಲದೆ. ಹಾಗೆ ಇನ್ನೂ ಮುಂದಿನ ದಿವಸಗಳಲ್ಲಿ ಹೇಗೆ ಅಂತ ನೋಡಬೇಕು. ಬರ್ತಾನೆ ಪೋಯ ಪೋಯ್ ಪೋಯ್ ಬಲ ಬಲ ಬಲ. ಬಂಟಿ ನೋ ನೋ ನೋ. ಎಂತ ಗೊತ್ತಿಲ್ಲ, ನಮ್ಮಲ್ಲಿ ಹಸುವನ್ನು ಬಿಡುವಾಗ ಬಂಟಿ ಯಾವಾಗಲೂ ಬೊಗಳ್ತಾನೆ. ಅದು ಎಂತ ಹೇಳಿದರೆ ಅವನಿಗೆ ಭಯ, ಈ ಹಸುಗಳು ನಮಗೆ ಏನು ಮಾಡ್ತದೆ ಅಂತ. ಅದಕ್ಕೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವನು ಹಾಗೆ ಸಹ ಬೊಗಳುದು. ಇವಳು ಚಣ್ಣು ಅಂತ ಹೇಳಿ ನಮ್ಮ ಮೂಲ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ದೀಪಾವಳಿಗೆ ನಮ್ಮ ಮನೆಗೆ ಬರುವುದು. ಇದು ತುಂಬ ಯೂನಿಕ್ ರಾಬ್ಡಿ. ರಾಬ್ಡಿಯನ್ನು ಹೆಚ್ಚಾಗಿ ಹಸುವಿನ ಅಥವಾ ಎಮ್ಮೆಯ ಹಾಲಿನಿಂದ ಮಾಡ್ತಾರೆ. ಬಟ್ ಇದನ್ನು ನಾನು ಗೆಣಸು ಮತ್ತು ನೀರಿನಲ್ಲಿ ನೆನೆಸಿದಂತಹ ಗೇರು ಬೀಜದಿಂದ ಮಾಡಿದ್ದೇನೆ. ಹಸಿಯಾದ ಸಣ್ಣ ಸಣ್ಣದಾಗಿ ಕತ್ತರಿಸಿದಂತಹ ಗೆಣಸು, ಹಾಗೆಯೇ ನೀರಿನಲ್ಲಿ 2 ಗಂಟೆ ನೆನೆಸಿಟ್ಟಂತಹ ಗೇರು ಬೀಜ, ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸಿಯಲ್ಲಿ ಕಡ್ದು ತೆಗೆದಿಟ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ಹಾಕಿಕೊಂಡು ಗ್ಯಾಸ್ನಲ್ಲಿಟ್ಟು ಚಂದ ಬೇಯಿಸಿಕೊಳ್ಬೇಕು. ಗೆಣಸು ಎಷ್ಟು ಬೇಯಿಸಬೇಕು ಅಷ್ಟೇ ಪ್ರಮಾಣದಲ್ಲಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು. ಅದು ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಪ್ರಮಾಣದ ಬೆಲ್ಲವನ್ನು ಸೇರಿಸಿಕೊಳ್ಬೇಕು. ಈ ಬೆಲ್ಲವನ್ನು ಸೇರಿಸಿ ಆದಮೇಲೆ ಅದು ಒಂದು ಕುದಿ ಬರುವವರೆಗೆ ಸರಿಯಾಗಿ ಅದನ್ನು ಕುದಿಸಿ ಆಮೇಲೆ ಅದಕ್ಕೆ ನೆನೆಸಿಟ್ಟಂತಹ ಕೇಸರಿಯ ನೀರನ್ನು ಸೇರಿಸಬೇಕು. ಇದರಿಂದ ಈ ರಾಬ್ಡಿಯ ಪರಿಮಳ ತುಂಬ ಚೆನ್ನಾಗಿರ್ತದೆ. ಅಗತ್ಯವಿದೆ ಅನಿಸಿದರೆ ನಿಮಗೆ ತೆಂಗಿನ ಹಾಲನ್ನು ಕೂಡ ಕೊನೆಗೆ ಮಿಕ್ಸ್ ಮಾಡಬೇಕು. ಬಟ್ ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಬೇಕು. ತೆಂಗಿನ ಹಾಲು ಕುದಿಬಾರ್ದು. ಇಲ್ಲಿಗೆ ನಮ್ಮ ಗೆಣಸಿನಿಂದ ತಯಾರಿಸಿದಂತಹ ರಾಬ್ಡಿ ರೆಡಿ ಆಯಿತು.
ನೆಕ್ಸ್ಟ್ ನಾನು ಮಾಡುವಂತಹ ಐಟಮು ಪಪ್ಪಾಯ ಮತ್ತು ಕ್ಯಾರೆಟ್ನಿಂದ ಮಾಡಿದಂತಹ ಸೂಪ್. ಇದನ್ನು ನಾವು ಹಬೆಯಲ್ಲಿ ಬೇಯಿಸಿಟ್ಕೊಳ್ಬೇಕು. ನಾನು ಈ ರೀತಿಯಾಗಿ ಹಬೆಯಲ್ಲಿ ಬೇಯಿಸಿದ್ದೇನೆ. ಇದಕ್ಕೆ ಕೊತ್ತಂಬರಿ, ಹಸಿಮೆಣಸು ಮತ್ತು ಇದು ಲೆಮನ್ ಗ್ರಾಸ್, ಹಾಗೆಯೇ ಸ್ವಲ್ಪ ಪ್ರಮಾಣದ ಶುಂಠಿ ಇಷ್ಟನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಅದು ಪರಿಮಳ ಮನೆಯೆಲ್ಲ ಹರಡ್ತದೆ. ಅಷ್ಟು ಹೊತ್ತಿಗೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದಿಸಿ ಆರಿದ ನಂತರ ಈ ಬೇಯಿಸಿಟ್ಟಂತಹ ಕ್ಯಾರೆಟ್ ಮತ್ತು ಪಪ್ಪಾಯದ ಮಿಕ್ಸ್ನೊಟ್ಟಿಗೆ ಇದನ್ನು ಕೂಡ ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಸಿಯಾದ ತೆಂಗಿನ ಹಾಲನ್ನು ಸೇರಿಸಬೇಕು. ನಂತರ ಗೇರು ಬೀಜ ಅಥವಾ ಜೋಳ ಮತ್ತು ಕೊತ್ತಂಬರಿ ಸೊಪ್ಪಿನೊಂದಿಗೆ ಅಲಂಕರಿಸಿ ಇದನ್ನು ಸೇವಿಸಬಹುದು. ಈಗ ನಾನು ಮಾಡಲಿಕ್ಕೆ ಹೊರಟಿರುವುದು ಕೊಬ್ಬರಿ ತುರಿಯಿಂದ ಮಾಡಿದಂತಹ ಲಡ್ಡು. ಇದಕ್ಕೆ ಒಳ್ಳೆಯ ಕೊಬ್ಬರಿ ತುರಿಯನ್ನು ಸರಿಯಾಗಿ ನಾವು ತುರಿಬೇಕು, ಗ್ರೇಟ್ ಮಾಡಿ ಇಟ್ಕೊಳ್ಬೇಕು. ಗ್ರೇಟ್ ಮಾಡಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರೊಂದಿಗೆ ನೆನೆಸಿಟ್ಟಂತಹ ಗೇರು ಬೀಜ, ನೆನೆಸಿಟ್ಟಂತಹ ದ್ರಾಕ್ಷಿಯನ್ನು ಸೇರಿಸಿ ನಂತರ ಸಿಹಿಗೆ ಬೇಕಾದಷ್ಟು ಖರ್ಜೂರವನ್ನು ಸೇರಿಸಿ ರಫ್ ಆಗಿ ಗ್ರೈಂಡ್ ಮಾಡಬೇಕು. ತುಂಬ ನುಣ್ಣಗೆ ಆಗಿ ಗ್ರೈಂಡ್ ಮಾಡಬಾರ್ದು, ಇದರಿಂದ ಅದು ಆಯಿಲ್ ಬಿಡ್ತದೆ. ಇದನ್ನು ನಾವು ಚಂದ ಮಾಡಿ ಸಣ್ಣ ಸಣ್ಣ ಎಷ್ಟು ಬೇಕೋ ಅಷ್ಟು ದೊಡ್ಡ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಂಡು ಕೊಬ್ಬರಿ ತುರಿಯಿಂದ ಅದನ್ನು ಅಲಂಕರಿಸಿದರೆ ಕೊಬ್ಬರಿ ತುರಿಯ ಉಂಡೆ ರೆಡಿ. ಇನ್ನು ಇವತ್ತಿನ ನಮ್ಮ ಸ್ಪೆಷಲ್ ಆ್ಯಂಡ್ ಕೊನೆಯದಾದಂತಹ ಐಟಮ್ ಕೋಕೋನಟ್ ಮಿಲ್ಕ್ ಕರಿ. ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ವೆಜಿಟೇಬಲ್ಸನ್ನು ಬಳಸಬಹುದು. ಬಣ್ಣ ಬಣ್ಣದ ವೆಜಿಟೇಬಲ್ಸ್ ಯಾವುದು ಕೂಡ ಆಗಬಹುದು. ಕ್ಯಾರೆಟ್, ಪಂಪ್ಕಿನ್, ಪೊಟ್ಯಾಟೊ, ಸೌತೆಕಾಯಿ, ಕುಂಬಳಕಾಯಿ ಇಂತಹದ್ದಲ್ಲ. ಮೊದಲಿಗೆ ಇದಕ್ಕೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಮೆಂತೆ ಹಾಗೆ ಕರಿಬೇವಿನ ಸೊಪ್ಪು ಇದನ್ನು ಎಣ್ಣೆ ಇಲ್ಲದೆ ಡ್ರೈ ಆಗಿ ನಾವು ಫ್ರೈ ಮಾಡಿಟ್ಕೊಳ್ಬೇಕು. ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ, ನಾನು ಹಾಕಿದ್ದು ಸಿಹಿಗೆಣಸು, ಬಟಾಣಿ, ಕ್ಯಾರೆಟ್, ಪಪ್ಪಾಯ, ಹಾಗೆಯೇ ಇದು ಒಂದು ಸೊಪ್ಪು ನಮ್ಮ ತೋಟದಲ್ಲಿ ಸಿಗುವಂತಹದ್ದು, ಮತ್ತು ಅರಶಿಣ, ಹಾಗೆಯೇ ನೀರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬೆಂದು ಆದ ಬಳಿಕ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ತೆಂಗಿನಕಾಯಿಯ ಹಾಲನ್ನು ಸೇರಿಸಬೇಕು. ತೆಂಗಿನಕಾಯಿ ಹಾಲನ್ನು ಯಾವಾಗಲೂ ನಾವು ಪಾಯಸ ಆಗಲಿ ಯಾವುದೇ ಐಟಮ್ಗೆ ಆಗಲಿ ಗ್ಯಾಸ್ ಆಫ್ ಮಾಡಿಯೇ ಸೇರಿಸಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗೋಲ್ಡನ್ ಕಲರಿನ ಕೋಕೋನಟ್ ಮಿಲ್ಕ್ ಕರಿ ಸವಿಯಲು ಸಿದ್ಧ. ಇವತ್ತಿನ ನಮ್ಮ ದೀಪಾವಳಿಯ ಊಟಕ್ಕೆ ಸ್ಟಾರ್ಟರ್ ಆಗಿ ಮಸಾಲ ಪಪ್ಪಡಿ ಇದೆ, ಆಮೇಲೆ ಪಪ್ಪಾಯ ಮತ್ತು ಕ್ಯಾರೆಟ್ನ ಸೂಪ್ ಇದೆ, ಸಿಹಿಯಾಗಿ ರಾಬ್ಡಿ, ಕೋಕೋನಟ್ ಲಡ್ಡು, ಆಮೇಲೆ ಕರಿಯಾಗಿ ಯೆಲ್ಲೋ ಕೋಕೋನಟ್ ಮಿಲ್ಕ್ ಕರಿ ಮತ್ತು ಟೊಮೆಟೊ ರಸಮ್. ಇವಿಷ್ಟು ಇವತ್ತಿನ ನಮ್ಮ ಮಧ್ಯಾಹ್ನದ ಮೀಲ್. ಫ್ರೆಂಡ್ಸ್, ಇವತ್ತು ನಮ್ಮ ದೀಪಾವಳಿಯ ಸ್ಪೆಷಲ್ ಆ್ಯಂಡ್ ವೆರಿ 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 ಹೆಲ್ದಿ ಥಾಲಿ ನಾನು ಟ್ರೈ ಮಾಡಿದ್ದೇನೆ. ಸೊ ನೀವು ಸಹ ಖಂಡಿತವಾಗಿ ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು. ಅಷ್ಟು ಹೆಲ್ದಿ ಮತ್ತು ಅಷ್ಟು ಟೇಸ್ಟಿ. ಇದು ಫಸ್ಟ್ ಸ್ಟಾರ್ಟರ್ ಆಗಿ ಮಸಾಲ ಪಪ್ಪಡಿದೆ ಇಲ್ಲಿ. ಇದು ಸೂಪ್, ಪಪ್ಪಾಯ ಆ್ಯಂಡ್ ಕ್ಯಾರೆಟ್ ಸೂಪ್. ತುಂಬ ಯೂನಿಕ್ ಸ್ಟೈಲಲ್ಲಿ ಮಾಡಿದಂತಹ ಸೂಪ್ ಇದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಸವಿತಾ ಇದ್ದೇನೆ. ವೆರಿ ನೈಸ್, ವೆರಿ ನೈಸ್. ಇದು ನೋಡಿದ್ರಲ್ಲ ನಾನು ಮಾಡುವಾಗ ಬೆಳ್ಳುಳ್ಳಿ ಎಲ್ಲ ಹಾಕಲಿಲ್ಲ, ಆನಿಯನ್ ಗಾರ್ಲಿಕ್ ಯಾವುದು ಹಾಕದೆ ಮಾಡಿದಂತಹದ್ದು. ನಾವು ಬೇಕಿದ್ರೆ ಆನಿಯನ್ ಗಾರ್ಲಿಕ್ ಹಾಕಿ ಸಹ ಮಾಡ್ಬೋದು. ವೆರಿ ನೈಸ್. ಕೋಕೋನಟ್ ಮಿಲ್ಕ್ ಇದರ ಮೇನ್ ಇಂಗ್ರೀಡಿಯೆಂಟ್ ಕೋಕೋನಟ್ ಮಿಲ್ಕ್. ವಾವ್, ಕೋಕೋನಟ್ ಲಡ್ಡು. ಸ್ವಲ್ಪ ಸ್ವೀಟ್ ಕಡಿಮೆ ಆಯ್ತು ನಾನು ಮಾಡಿದ್ದು, ಅದರ್ವೈಸ್ ಯಾಮಿ.
ಫ್ರೆಂಡ್ಸ್, ಇದೊಂದು ತುಂಬ ಯೂನಿಕ್ ಐಟಮ್. ನೋ ಶುಗರ್, ನೋ ಮಿಲ್ಕ್ ರಾಬ್ಡಿ. ಸೊ ಇದರ ಟೇಸ್ಟ್ ಹೇಗುಂಟು ಅಂತ ಲೆಟ್ ಮಿ ಟ್ರೈ. ವಾವ್, ಬ್ಯೂಟಿಫುಲ್, ವೆರಿ ಟೇಸ್ಟಿ. ವಾವ್, ರೋಸ್ ಪೆಟಲ್ಸ್ ಹಾಕಿದ್ದೇನಲ್ಲ, ತುಂಬ ಒಳ್ಳೆ ಅರೋಮ್ಯಾಟಿಕ್ ಅಲ್ಲ. ಈ ರಬ್ಡಿಯ ಮೇನ್ ಇಂಗ್ರೀಡಿಯೆಂಟ್ ಗೆಣಸು ಮತ್ತು ಕ್ಯಾಶ್ಯೂ ನಟ್. ತುಂಬ ಟೇಸ್ಟ್ ಉಂಟು. ಫ್ರೆಂಡ್ಸ್, ಈಗಾಗಲೇ ಕತ್ತಲೆ ಆಗ್ತಾ ಬಂತು. ನಮ್ಮದು ಒಮ್ಮೆದೆಲ್ಲ ಕೆಲಸ ಎಲ್ಲ ಆಗಿ ಸ್ನಾನ ಎಲ್ಲ ಆಗಿ ಬಂದು ಈಗ ನನ್ನ ಹಸ್ಬೆಂಡ್ ಒಳಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಮತ್ತು ನನ್ನ ಮಗಳು ಹಣತೆಯನ್ನೆಲ್ಲ ಚಂದ ಮಾಡಿ ಒರೆಸಿ ಅದಕ್ಕೆ ಬತ್ತಿ ಹಿಡಿದು ಎಣ್ಣೆ ಹಾಕೋದೆಲ್ಲ ಮಾಡ್ತಾ ಇದ್ದೇವೆ. ಮನೆಯ ಸುತ್ತಮುತ್ತ ಫುಲ್ ಈಗ ಒಂದು ಹಣತೆ ಹಚ್ಚಲಿಕ್ಕೆ ಉಂಟು. ಪೇಟೆಯಲ್ಲಿ ಎಲ್ಲ ಅಂದರೆ ಬೇರೆ ಬೇರೆ ವೀಡಿಯೋಸ್ ಎಲ್ಲ ನಾನು ತುಂಬ ನೋಡ್ತೇವೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಿಜವಾಗಿ ಸಹ ಅವರ ಎಫರ್ಟಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನನಗೆ ಅಷ್ಟೆಲ್ಲ ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ. ನಾವು ಸಿಂಪಲ್ ಆಗಿ ದೀಪಾವಳಿ ಆಚರಣೆ ಮಾಡೋದನ್ನು ಯಾವಾಗಲೂ ನಾವು ಹೀಗೆ ಆಚರಣೆ ಮಾಡ್ತೇವೆ. ಅದನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಪ್ಲೀಸ್ ಎಂಜಾಯ್ ಮಾಡಿ ಆಯಿತಾ, ಮತ್ತು ಕಾಮೆಂಟ್ ಮಾಡಿ ಆಯಿತಾ ನಿಮಗೆ ಇಷ್ಟ ಆಗಿದ್ದರೆ. ನಮ್ಮಲ್ಲಿ ಇದು ಕಳೆದ ವರ್ಷ ತಂದ ಹಣತೆ. ಕಳೆದ ವರ್ಷ ನಾನು ಸೆಗಣಿದ್ದು ಹಣತೆ ಸಹ ಮಾಡಿದ್ದೆ. ಈ ಸರಿ ನನಗೆ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಪುರ್ಸೊತ್ತಾಗಲಿಲ್ಲ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಇವತ್ತಿನ ನಮ್ಮ ದೀಪಾವಳಿ ಹಬ್ಬವು ಮುಕ್ತಾಯಗೊಂಡಿದೆ. ಹಾಗೆ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿ. ಬೆಲ್ ಐಕನ್ ಒತ್ತಿದರೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಶನ್ ಬರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.